ನನಗೆ ಬಹಳಷ್ಟು ಹೆಮ್ಮೆ ಎನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರು ಪ್ರಥಮ ವ್ಯಕ್ತಿ, ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಪ್ರಥಮ ವ್ಯಕ್ತಿ, ನಮ್ಮ ತಾಲೂಕಿನಲ್ಲಿ ಜನರಲ್ ಆಗಿ ತಹಶೀಲ್ದಾರ್ರವರು ಪ್ರಥಮ ವ್ಯಕ್ತಿ, ಶಿಕ್ಷಣ ಇಲಾಖೆಯ ಪ್ರಥಮ ವ್ಯಕ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ, ಅವರು ನಮ್ಮೊಟ್ಟಿಗಿದ್ದಾರೆ. ನನಗೆ ಹೆಮ್ಮೆ ಎನಿಸ್ತಾ ಇದೆ. ಪ್ರಥಮ ವ್ಯಕ್ತಿ ಅಲ್ಲಿನ ಮುಖ್ಯಾಧಿಕಾರಿಗಳು. ಆ ಮುಖ್ಯಾಧಿಕಾರಿಗಳು ನನ್ನ ಆತ್ಮೀಯ ಸಹೋದರಿಯಾದಂತ ಶ್ರೀಮತಿ ವಾಣಿ ಮೇಡಮ್ ರವರು ನಮ್ಮೊಟ್ಟಿಗಿದ್ದಾರೆ. ಅದು ಬಹಳಷ್ಟು ಸಂತೋಷದಾಯಕವಾದಂತ ಒಂದು ಸಂಗತಿ. ಅದರ ಒಟ್ಟಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ವ್ಯವಸ್ಥೆಯ ಎಲ್ಲ ಸದಸ್ಯರುಗಳು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅದು ಬಹಳಷ್ಟು ಹೆಮ್ಮೆ ಎನಿಸ್ತಾ ಇದೆ. ಅದರ ಒಟ್ಟಿಗೆ ನಮ್ಮ ಉಳ್ಳಾಳದ ಸಿಆರ್ಪಿಗಳು ನಮ್ಮೊಟ್ಟಿಗಿದ್ದಾರೆ, ತಲಪಾಡಿಯ ಸಿಆರ್ಪಿಗಳು ನಮ್ಮೊಟ್ಟಿಗಿದ್ದಾರೆ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸೂಪರಿಂಟೆಂಡೆಂಟ್ ನಮ್ಮೊಟ್ಟಿಗಿದ್ದಾರೆ. ಎಲ್ಲರನ್ನು ಸೇರಿಕೊಂಡು ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಬಹಳಷ್ಟು ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಇದಕ್ಕೆ ನೀವೆಲ್ಲರೂ ಸಾಕ್ಷಿಗಳಾಗಬೇಕು. ಕಾರ್ಯಕ್ರಮ ಮುಗಿಯುವವರೆಗೆ ನಮ್ಮೊಟ್ಟಿಗೆ ಬಹಳಷ್ಟು ಶಾಂತತೆಯಿಂದ, ಬಹಳಷ್ಟು ತಾಳ್ಮೆಯಿಂದ ಇಲ್ಲಿಯವರೆಗೆ ನಾವು ಕೂತು ಕಾದಿದ್ದೇವೆ. ಅದೇ ರೀತಿ ಕಾರ್ಯಕ್ರಮ ಮುಗಿಯುವವರೆಗೆ ನೀವು ಸಹಕರಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತೇನೆ. ಎಂಬ ಮಾತು ಅಕ್ಷರಶಃ ಸತ್ಯ. ಕಾಡಿನಿಂದಲೇ ಮಳೆ, ಮಳೆಯಿಂದಲೇ ಬೆಳೆ, ಬೆಳೆದ ದವಸ ಧಾನ್ಯದಿಂದಲೇ ನಮ್ಮೆಲ್ಲರ ಬದುಕು. ಆದ್ದರಿಂದ ಕಾಡನ್ನು ಬೆಳೆಸಬೇಕು, ನಾಡನ್ನು ಉಳಿಸಬೇಕು. ಉಳಿದರೆ ಕಾಡು, ಅಳಿಯದು ನಾಡು ಎನ್ನುವ ಮಾತಿನಂತೆ ವೃಕ್ಷೋ ರಕ್ಷತಿ ರಕ್ಷಿತ, ಮರಗಳನ್ನು ರಕ್ಷಿಸಿದವರನ್ನು ಮರಗಳು ರಕ್ಷಿಸುತ್ತವೆ ಎಂಬ ಉಕ್ತಿಯನ್ನು ಎತ್ತಿ ಹಿಡಿದು ಅದನ್ನು ಯಶಸ್ವಿಗೊಳಿಸುವ ಕಾರ್ಯಕ್ರಮವೇ ವನಮೋತ್ಸವ. ಇಂದು ನಾವು ವನಮೋತ್ಸವದ ಆಚರಣೆಯ ಸಂದರ್ಭದಲ್ಲಿದ್ದೇವೆ. ಸೂರ್ಯನ ಕಿರಣ ಬಿದ್ದಾಗಲೇ ಹೂ ಹರಳುವುದು. ಹಾಗೆಯೇ ನಮ್ಮ ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಲು ಪ್ರಾರ್ಥನೆ ಮಾಡಲಿದ್ದಾರೆ 10ನೇ ತರಗತಿಯ ವಿದ್ಯಾರ್ಥಿಗಳು. ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ. ನೀನೆ ತಂದೆಯು ನೀನೆ ತಾಯಿಯು ನೀನೆ ಬಂಧುವು, ನೀನೆ ತಂದೆಯು ನೀನೆ ತಾಯಿಯು ನೀನೆ ಬಂಧುವು, ನೀನೆ ಸರ್ವವು ನೀನೆ ಸಕಲವು ನೀನೆ ಎಲ್ಲವೂ, ನೀನೆ ಸರ್ವವು ನೀನೆ ಸಕಲವು ನೀನೆ ಎಲ್ಲವೂ. ನಮೋ ನಮೆಪೆವು ದೇವನೇ ನಮೋ ವಂದನೆ, ನಮೋ ನಮೆಪೆವು ದೇವನೇ ನಮೋ ವಂದನೆ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ. ನಡೆಸಲ್ಪಡುತ್ತಿರುವಂಥ ಸೈಯದ್ ಮದನಿ ಪ್ರೌಢಶಾಲೆ ಮತ್ತು ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಯಾವತ್ತು ಜುಲೈ ತಿಂಗಳ 2ನೇ ವಾರದಲ್ಲಿ, ಅಂದರೆ ಮಳೆಯನ್ನು ಮಾಡಿಕೊಂಡು, ಇಲ್ಲಾಂದರೆ ಜೂನ್ ತಿಂಗಳಲ್ಲಿ ಪರಿಸರ ದಿನಾಚರಣೆ ನಡೆಯುತ್ತದೆ. ಆ ದಿವಸದಲ್ಲಿ ಸಾಂಕೇತಿಕವಾಗಿ ನಮ್ಮ ಮಕ್ಕಳಿಗೆ ನಾವು ಪರಿಸರದ ಮಹತ್ವವನ್ನು ತಿಳಿಸುವುದರೊಂದಿಗೆ ಜುಲೈ ತಿಂಗಳಲ್ಲಿ ವನಮಹೋತ್ಸವವನ್ನು ನಮ್ಮಲ್ಲಿ ಮಾಡಲಿಕ್ಕೆ ಜಾಗ ಇಲ್ಲದಿದ್ದರೂ ಸಾಂಕೇತಿಕವಾಗಿ ಮಕ್ಕಳಿಗೆ ಗಿಡ ಮರಗಳ ಮಹತ್ವವನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 1982ನೇ ಇಸವಿಯಲ್ಲಿ ಪ್ರಾಥಮಿಕ ಶಾಲೆ, 2007ನೇ ಇಸವಿಯಲ್ಲಿ ಮರ್ಹೂಮ್ ಅಲ್ ಹಾಜ್
UK ಇಬ್ರಾಹಿಂರವರ ಕೃಪಾ ಕಟಾಕ್ಷದಿಂದ ಪ್ರೌಢಶಾಲೆಯನ್ನು ಪ್ರಾರಂಭಿಸಿ ಊರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅದೇ ರೀತಿಯಲ್ಲಿ ನಮ್ಮ ಪಂಚಾಯತಿನ ಎಲ್ಲರ ಸಹಕಾರದೊಂದಿಗೆ ಭಗವಂತನ ಕೃಪೆಯೊಂದಿಗೆ ಶ್ರೀ ಉಳ್ಳಾಳದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಒಂದು ಉತ್ತಮವಾದಂಥ ಶಾಲೆಯನ್ನು ನಡೆಸಿದಂಥ ಕೀರ್ತಿ ಈ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರಿಗೆ ಸಲ್ಲುತ್ತದೆ. ಅವರನ್ನು ನಾನು ಪ್ರಪ್ರಥಮವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಪರಿಸರವನ್ನು ನಾವು ರಕ್ಷಿಸಬೇಕು, ಪರಿಸರವನ್ನು ನಾವು ಬೆಳೆಸಬೇಕು. ಇದೆಲ್ಲವನ್ನು ಇವತ್ತು ನಮ್ಮ ಅತಿಥಿಗಳಿದ್ದಾರೆ ನಮ್ಮೊಟ್ಟಿಗೆ ಹೇಳ್ತಾರೆ. ನಾನು ಅದರ ಬಗ್ಗೆ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾವು 1 ಗಂಟೆಯಿಂದ ಪರಿಸರದ ಬಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಯಾವ ರೀತಿ ನಾವು ಪರಿಸರವನ್ನು ಬೆಳೆಸಿಕೊಳ್ಬೇಕು, ಅದನ್ನು ಉಳಿಸಿಕೊಳ್ಬೇಕು, ಅದರಿಂದ ಆಗುವಂಥ ಪ್ರಯೋಜನಗಳೇನು, ಅದರಿಂದ ಆಗುವಂಥ ವಿನಾಶಗಳೇನು, ಇದೆಲ್ಲವನ್ನು ನಾವು ತಿಳ್ಕೊಂಡಿದ್ದೇವೆ. ಇವತ್ತು ನಾವು ನೇರವಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಉಳ್ಳಾಳ ಜಮಾತಿನ ಅಧ್ಯಕ್ಷರಾದಂಥ ಹನೀಫ್ ಹಾಜಿಯವರು ವಹಿಸಬೇಕಿತ್ತು. ಬರ್ತೇನೆ ಅಂತೇಳಿ ಹೇಳಿದ್ದಾರೆ. ಆದರೆ ನಾವು ತುಂಬ ಹೊತ್ತು ಕಾದಿದ್ದೇವೆ. ಆದರೂ ಅವರು ಬರುತ್ತಾರೆ ಎಂಬಂಥ ನಿರೀಕ್ಷೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದಂಥ ಜನಾಬ್ UN ಇಬ್ರಾಹಿಂರವರ ಅಧ್ಯಕ್ಷತೆಯಲ್ಲಿ ನಾವು ನಡೆಸ್ತಾ ಇದ್ದೇವೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹುಶಃ ನನ್ನ ಆತ್ಮೀಯ ಸಹೋದರರ ಪಟ್ಟಿಯಲ್ಲಿ ಮತ್ತು ಆತ್ಮೀಯವಾಗಿ ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿ ಉಳಿದಿರುವಂಥ ಒಬ್ಬ ವ್ಯಕ್ತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ರವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳ ನಂಟನ್ನು ಉಳಿಸಿಕೊಂಡು ಮತ್ತೆ ಪುನಃ ದಕ್ಷಿಣ ಕನ್ನಡ ಜಿಲ್ಲೆಗೆ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವಂಥ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಮಂಗಳೂರು ತಾಲೂಕಿನ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಿಕ್ಷಕರ ಮನವನ್ನು ಗೆದ್ದಂಥ ಒಬ್ಬ ಅಧಿಕಾರಿ ಅಂತ ಹೇಳಿದರೆ ಸನ್ಮಾನ್ಯ ಶ್ರೀ ಈಶ್ವರ್ರವರು. ಅವರು ಎಲ್ಲರೊಟ್ಟಿಗೆ ಯಾರು ಬರಲಿ, ಅದು ಶಾಲೆಯಿಂದ ಟೀಚರ್ಸ್ನವರು ಇರ್ಬೋದು ಅಥವಾ ಅಲ್ಲಿಯ ಸಿಬ್ಬಂದಿಗಳು ಇರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ಎಲ್ಲರನ್ನ ಬಹಳಷ್ಟು ಆತ್ಮೀಯತೆಯಿಂದ ಬರಮಾಡಿಕೊಂಡು ಎಲ್ಲ ಶಿಕ್ಷಕರ ಒಬ್ಬ ಆತ್ಮೀಯ ಸಹೋದರರಾಗಿ ನಮ್ಮ ತಾಲೂಕು ವಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲಿಯಾದರೂ ಅವರು ತರಗತಿಗೆ ಹೋದರು ಅಂತ ಹೇಳಿದರೆ ಕನಿಷ್ಠ 2 ಪೀರಿಯಡ್ಗಳಲ್ಲೂ ತರಗತಿಯಿಂದ ಹೊರಗೆ ಬರುವಂಥ ಜಾಯಮಾನ ಈಶ್ವರ್ರವ್ರದ್ದಲ್ಲ. ಇವತ್ತು ನಾನು ಬೆಳಿಗ್ಗೆ ಕರೆದೆ, ಯಾಕಂದರೆ ನಮ್ಮಲ್ಲದೆ ಆಡಳಿತ ಸಮಿತಿಗೆ ಅವರು ಬರ್ತಾರೆ ಅಂತ ಸುದ್ದಿ ಸಿಕ್ಕಿತ್ತು. ಸರ್ ಮಧ್ಯಾಹ್ನ ಮೇಲೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಆಯಿತು ಅಂತ ಹೇಳಿದರು. ಹಾಗೆ ನಾನು ಊಟ ಆದ ಮೇಲೆ ಫೋನ್ ಮಾಡಿದೆ. ಅಲ್ಲಿ ಮಾಡುವಾಗ ಅವರು ಹೆಡ್ ಮಾಸ್ಟರ್ನವರು ಎಲ್ಲ ಹೇಳ್ತಾ ಇದ್ದಾರೆ, ಅವರು ನಮ್ಮ ತರಗತಿಯಲ್ಲಿದ್ದಾರೆ ಅಂತ. ಸಾಧಾರಣ 1:30-2 ಗಂಟೆಯವರೆಗೆ 10ನೇ ಕ್ಲಾಸಿನ ಮಕ್ಕಳಿಗೆ ಸುದೀರ್ಘವಾಗಿ ಮಾತನಾಡಿಕೊಂಡು ಇವತ್ತು ನಮ್ಮಲ್ಲಿಗೆ ಬಂದಿದ್ದಾರೆ ಈಶ್ವರ್ ಸರ್ ಅವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ ಸರ್. ಇನ್ನೋರ್ವ ಮುಖ್ಯ ಅತಿಥಿ, ಅವರು ಯಾವತ್ತೂ ನಮ್ಮಲ್ಲಿಗೆ ಮುಖ್ಯ ಅತಿಥಿ ಅಲ್ಲ, ಶ್ರೀಮತಿ ವಾಣಿ ಮೇಡಮ್ರವರು. ಅವರಿಗೆ ನಮ್ಮ ಶಾಲೆ ಮೇಲೆ ಬಹಳಷ್ಟು ಪ್ರೀತಿ. ನಮ್ಮ ಶಾಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಹೇಳಿದರೆ ಅವರು ಹಗಲಿರುಳೆನ್ನದೇ ದುಡಿದಂಥ ಒಂದು ಕೀರ್ತಿ ವಾಣಿ ಮೇಡಮ್ರವರಿಗೆ ಸಲ್ಲುತ್ತದೆ. ನಮ್ಮ ಟ್ಯಾರಿಸ್ನ ಮೇಲೆ ತರಕಾರಿ ಗಿಡವನ್ನು ಬೆಳೆಸಲಿಕ್ಕೆ ನಮಗೆಲ್ಲ ರೀತಿಯಾದ ಆರ್ಥಿಕವಾದದ್ದು, ನಂತರ ಮ್ಯಾನ್ವಲ್ ಆದಂಥ ಎಲ್ಲ ಸಹಕಾರವನ್ನು ಅವರ ಅಧಿಕಾರಿ ಅವಧಿಯಲ್ಲಿ ನೀಡಿ ನಮ್ಮ ಶಾಲೆಯನ್ನು ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಚುರಪಡಿಸಿದಂಥ ಒಂದು ಕೀರ್ತಿ ವಾಣಿ ಮೇಡಮ್ರವರಿಗೆ ಸಲ್ಲುತ್ತದೆ. ಆಗ ನಮ್ಮ ತರಕಾರಿ ತೋಟವು ಮೇಲೆ ಇದ್ದಂಥ ಸಮಯದಲ್ಲಿ ಎಲ್ಲ ಕನ್ನಡ ಪೇಪರುಗಳಲ್ಲಿ, ಇಂಗ್ಲೀಷ್ ಪೇಪರುಗಳಲ್ಲಿ ಆ ತರಕಾರಿ ತೋಟದ ಬಹುಶಃ ನಮ್ಮ ಎಲ್ಲ ಅಧಿಕಾರಿಗಳು ಸಹ ಬಂದು ವೀಕ್ಷಣೆ ಮಾಡಿದ್ದಾರೆ. ಅಕ್ಷರ ದಾಸೋಹದ ಅಧಿಕಾರಿಗಳು ಇರ್ಬೋದು, DDP ಅವರು ಇರ್ಬೋದು, ಅದೇ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇರ್ಬೋದು, ಇವರೆಲ್ಲರೂ ಬಂದು ಬಹಳಷ್ಟು ಮೆಚ್ಚುಗೆಯನ್ನು ಆ ತೋಟದ ಬಗ್ಗೆ ವ್ಯಕ್ತಪಡಿಸಿದಿದ್ದರೆ ಅದಕ್ಕೆ ಶ್ರೀಮತಿ ವಾಣಿ ಮೇಡಮ್ರವರೇ ಕಾರಣ ಅಂತೇಳಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅವರು ಸೋಮೇಶ್ವರಕ್ಕೆ ಹೋದರು, ಆಗಲೂ ಕರೆದೆ. ಆದರೆ ಪುನಃ ಮಂಗಳೂರಿಗೆ ಹೋದರು, ಯಾಕಂದರೆ ಅವರ ಚೌಕಟ್ಟನ್ನು ಬಿಟ್ಟು ಬರುವಂತಿಲ್ಲ, ಬರ್ತೇನೆ ಸರ್ ಅಂತ ಹೇಳ್ತಾ ಇದ್ರು. ಆದರೆ ಉಳ್ಳಾಳಕ್ಕೆ ಕಾಕತಾಳೀಯವೆಂಬಂತೆ ನಮ್ಮ ವನಮಹೋತ್ಸವ ಕಾರ್ಯಕ್ರಮ ಬಾರುವ ಮುಂಚಿತವಾಗಿ ನಮ್ಮ ಇಲ್ಲಿಗೆ ವಾಣಿ ಮೇಡಮ್ರವರು ಬಂದಿದ್ದಾರೆ. ಪ್ರಪ್ರಥಮವಾಗಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೊದಲು ಉಳ್ಳಾಳಕ್ಕೆ ಸ್ವಾಗತಿಸ್ತೇನೆ. ಈಗ ಮೊನ್ನೆ ನೀವು ನೋಡಿರ್ಬೋದು, ಅವರು ಬಹುಶಃ ಹೋಗಿ 4 ವರ್ಷ ಆಯಿತು ಕಾಣ್ತದೆ. ಆ 4 ವರ್ಷದಲ್ಲಿ ಉಳ್ಳಾಳದಲ್ಲಿ ಏನು ಕಸವನ್ನು ಡಂಪ್ ಮಾಡಿದ್ದಾರೋ ಅದನ್ನು ಬಂದು 4 ದಿವಸದಲ್ಲಿ ತೆಗೆಸಿದರು. ಸಮುದ್ರದ ಬದಿಯಲ್ಲಿ 4 ವರ್ಷದಲ್ಲಿ ಡಂಪ್ ಮಾಡಿದಂಥ ಆ ಕಸವನ್ನು 4 ದಿವಸದಲ್ಲಿ ತೆಗೆಸಿದಂಥ ಒಂದು ಕೀರ್ತಿ ವಾಣಿ ಮೇಡಮ್ರವರಿಗೆ ಬರ್ತದೆ.
ಯಾಕಂದರೆ ಯಾರ ಬಾಯಿ ಮುಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಲ್ತಾಪುರವರು ತಮಾಷೆಗೆ ಹೇಳ್ತಾರೆ ಅಂತ, ಅಂಡೆ ಬಾಯಿಯನ್ನು ಕಟ್ಟಬಹುದು, ದೊಂಡೆ ಬಾಯಿಯನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ ಅಂತ ಅವರು ಮನುಷ್ಯರು ಹೇಳ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡಿದ್ರು ಹೇಳ್ತಾರೆ, ಒಳ್ಳೆಯದಲ್ಲದ ಕೆಲಸ ಮಾಡಿದಂಥ ಸಮಯದಲ್ಲೂ ಹೇಳ್ತಾರೆ. ಹೀಗೆ ನಾವು ಅದೆಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇರುವವರು. ಅದಕ್ಕೆ ಅವನು ಹಿಟ್ಲರ್ ಒಮ್ಮೆ ಹೇಳ್ತಾನಂತೆ, ಉತ್ಸಾಹ ತುಂಬಿದವನಿಗೆ ವಿರೋಧಕ್ಕೆ ಅವನು ಯಾವತ್ತೂ ಅಂಜುವುದಿಲ್ಲ ಅಂತ. ಯಾರಲ್ಲಿ ಉತ್ಸಾಹ ತುಂಬಿದೋ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವನು ಯಾವತ್ತೂ ವಿರೋಧಕ್ಕೆ ಅಂಜುವುದಿಲ್ಲ, ಅದು ಕೇಳುವುದಿಲ್ಲ, ಅದು ನೋಡುವುದಿಲ್ಲ. ಅದೆಲ್ಲ ಬಂದಾಗ ಕಿವುಡರು ಮತ್ತು ಮೂಕರು ಮತ್ತು ಕುರುಡರಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೆಲಸ ಮಾಡ್ತಾರೆ. ಆ ಒಂದು ಸಾಲಿಗೆ ಸೇರಿದವರು ಶ್ರೀಮತಿ ವಾಣಿ ಮೇಡಮ್ರವರು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಅವರನ್ನು ಉಳ್ಳಾಳಕ್ಕೆ ನಾನು ಆತ್ಮೀಯತೆಯಿಂದ ಸ್ವಾಗತಿಸಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಹ ಅವರು ಭಾಗವಹಿಸಲಿಕ್ಕಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ನನಗೆ ಕಾಕತಾಳೀಯ ಅಂತೇಳಿ ಹೇಳಿದ್ದೆ ನಾನು. ಆಗ ಮೊನ್ನೆ ನನಗೆ ನಮ್ಮ ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿಯವರು ಅಲ್ಲಿ ಈ ಕಾರ್ಯಕ್ರಮ ಯಾವಾಗಿನಿಂದ ಇಲ್ಲಿ ಪ್ರಾರಂಭವಾಗಿದೆ, ಆಗ ಬಹುಶಃ ಇಲ್ಲಿ ಗಂಗಾಧರ್ ಅಂತ ಹೇಳಿ ಒಬ್ಬರು ಇದ್ದರು. ಅವರ ನೇತೃತ್ವದಲ್ಲಿ ಅವರು ಯಾವ ಕಾರ್ಯಕ್ರಮ ಎಲ್ಲಿ ಮಾಡುವುದಿದ್ರು ನಾವು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅಲ್ಲಿ ಯಾವ ಕಾರ್ಯಕ್ರಮ ಎಲ್ಲಿದ್ದರೂ ವರ್ಷದಲ್ಲಿ 1-2 ಕಾರ್ಯಕ್ರಮವನ್ನು ನನ್ನ ಶಾಲೆಯಲ್ಲಿ ಅವರು ಮಾಡ್ತಾಯಿದ್ರು. ಅದು ಪ್ರಾರಂಭವಾದಂಥ ವರ್ಷ, ಸ್ಟಾರ್ಟ್ ಆದಂಥ ವರ್ಷ. ಮೊನ್ನೆ ಅಲ್ಲಿಯ ಮೇಲ್ವಿಚಾರಕ್ಕೆ ಅವರು ಫೋನ್ ಮಾಡಿದರು, ಸರ್ ನಿಮ್ಮಲ್ಲಿ ಒಂದು ಮೇಲೆ ತರಕಾರಿ ಗಿಡ ಅಂತೇಳಿ ಒಂದು ಇತ್ತಲ್ಲ ಸರ್, ಅದನ್ನು ಈ ಸಲ ನಾವು ಪುನರ್ಜೀವನಗೊಳಿಸ್ತೇವೆ, ಅದನ್ನು ಗೊಳಿಸಿ ಸಂಪೂರ್ಣ ಅದರ ಮೇಲ್ವಿಚಾರಣೆಯನ್ನು ನಾವು ನೋಡಿಕೊಳ್ತೇವೆ ಅಂತ ಹೇಳಿಕೊಂಡ್ರು. ಆಯಿತು ಹೇಳಿದೆ, ಬನ್ನಿ ಅಂತ ಹೇಳಿದೆ. ಅದು ಮಾಡಿದವರು ಮಾತ್ರ ವಾಣಿ ಮೇಡಮ್ರವರು, ಅವರು ಸಹ ಬರ್ತಾರೆ, ನೀವು ಬನ್ನಿ ಅಂತ. ಇವತ್ತು ಅವರು ಬಂದಿದ್ದಾರೆ. ನಮ್ಮ ಟ್ಯಾರಿಸ್ನ ಮೇಲೆ ಏನು ನಾವು ಮಾಡಿದ್ದೇವೆಯೋ ಅದನ್ನು ಮುಂದಿನ ದಿವಸಗಳಲ್ಲಿ ಅವರು ಅಭಿವೃದ್ಧಿಪಡಿಸಲಿಕ್ಕಿದ್ದಾರೆ. ಅಲ್ಲಿಯ ಮೇಲ್ವಿಚಾರಕಿಯಾದಂಥ ಜಯಂತಿ ಮೇಡಮ್ರವರಿದ್ದಾರೆ, ಕೃಷಿ ಮೇಲ್ವಿಚಾರಕರಾದಂಥ ಮೋಹನ್ ಸರ್ ಇದ್ದಾರೆ, ಜನಜಾಗೃತಿ ಅಧ್ಯಕ್ಷರಾದಂಥ ಪರಮೇಶ್ವರವರಿದ್ದಾರೆ, ಒಕ್ಕೂಟದ ಅಧ್ಯಕ್ಷರಾದಂಥ ಸುಷ್ಮಾ ಶರತ್, ಅವಳು ನಮ್ಮ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ, ಅವಳು ಇದ್ದಾಳೆ. ಅದೇ ರೀತಿಯಲ್ಲಿ ಸೇವಾ ಪ್ರತಿನಿಧಿ ಶನ್ಮಾ ಅವರಿದ್ದಾರೆ. ಹಾಗೆ ಶೌರ್ಯ ಘಟಕದ ಸದಸ್ಯರು ಎಲ್ಲರೂ, ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಮುಂದಿನ ದಿವಸಗಳಲ್ಲಿ ಅವರು ಇದನ್ನು ಬಹಳಷ್ಟು ಉತ್ತಮಪಡಿಸಿ ಇನ್ನೂ ಅದು ನಮ್ಮ ಶಾಲೆಗೆ ಒಂದು ಮೆರುಗು ಮತ್ತು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಲಿಕ್ಕಿದೆ ಅಂತ ಹೇಳೋದ್ರೊಂದಿಗೆ ಅವರಿಗೆ ಮೊದಲು ನಾನು ಕೃತಜ್ಞತೆಯನ್ನು ಸಲ್ಲಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ಹಾಗೆಯೇ ನಮ್ಮ ಆತ್ಮೀಯರು, ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಗಳು, ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿಯೂ ನಮ್ಮೊಟ್ಟಿಗೆ ಇರುವವರು, ಅಲ್ತಾಫ್ ಯೋಚರವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ, ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಸ್ಜಿದ್ ಅಲ್ ಕರೀಮಿನ ನೂತನ ಉಪಾಧ್ಯಕ್ಷರಾಗಿ ಪುನರಾಯ್ಕೆಯಾದಂಥ ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿಯೂ ಈಗ ನಾಡದು ನಾವು ಆಗಸ್ಟ್ ತಿಂಗಳಲ್ಲಿ 2,80,000 ರೂಪಾಯಿಯಷ್ಟು ಖರ್ಚು ಮಾಡಿ ಒಂದು ಯೂನಿಫಾರ್ಮನ್ನು ನಿಮಗೆ ಕೊಡಲಿಕ್ಕಿದ್ದೇವೆ. ಅದರ ಒಬ್ಬ ರೂವಾರಿಯೂ ಆದಂಥ ಜನಾಬ್ ಝೈನುದ್ದೀನ್ ರವರು, ನಮ್ಮ ಅಭಿವೃದ್ಧಿ ಸಮಿತಿಯವರು ಕೊಡುವುದರ ಒಂದು ಮುಖ್ಯ ಸ್ಥಾನವನ್ನು ವಹಿಸಿಕೊಂಡ ಝೈನುದ್ದೀನ್ ರವರು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಚಟುವಟಿಕೆಗಳನ್ನು ಕಲೆ ಹಾಕಿಕೊಂಡು ಎಲ್ಲ ವ್ಯವಸ್ಥೆಗಳಿಗೂ ಮುಂಚೂಣಿಯಲ್ಲಿ ವಿದ್ಯಾರ್ಥಿಗಳ ಪುಸ್ತಕ ಇರ್ಬೋದು, ಶಾಲೆ ಇತರ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ನನಗೆ ಸಹಕರಿಸ್ತಾ ಇರುವಂಥ ನಮ್ಮ ಸಂಚಾಲಕರಾಗಿರುವ ಜನಾಬ್ MH ಇಬ್ರಾಹಿಂ ರವರು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ನನ್ನ ಆತ್ಮೀಯ ವಿದ್ಯಾರ್ಥಿ ಅಂತ ಇರುವ ಆಸಿಫ್ ಹೊಸಕುರುಳಿನವರು, ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೂ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸುವುದರೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುವ ಮೊದಲು ನಮ್ಮೊಟ್ಟಿಗೆ ಇರುವಂಥ ಶ್ರೀಮತಿ ವಾಣಿ ಮೇಡಮ್ರವರು, ನಮ್ಮ ಉಳ್ಳಾಳಕ್ಕೆ ನೀವು ಬಂದಿದ್ದೀರಿ, ನಮ್ಮ ಎಲ್ಲ ಚಟುವಟಿಕೆಗಳು ನೀವು ಇದ್ದೀರಿ. ಅವರು ಮೈಸೂರಿಗೆ ಹೋದಾಗಲೂ ಮೈಸೂರಿಗೆ ಹೋಗಿ ನಾನು ತೊಂದರೆ ಕೊಟ್ಟಿದ್ದೇನೆ. ಅವರು ಹುಣಸೂರಿಗೆ ಹೋಗಿದ್ದರು ಇಲೆಕ್ಷನ್ ಸಮಯದಲ್ಲಿ, ಇಲ್ಲಿ ಇರಬಾರ್ದು ಅಂತ ಹುಣಸೂರಿಗೆ ಕಳಿಸಿದರು. ಅಲ್ಲಿಗೂ ಹೋಗಿ ನಾನು ಅವರಿಗೆ ತೊಂದರೆ ಕೊಟ್ಟಿದ್ದೇನೆ ಕೆಲವು ಕೆಲಸಗಳ ಬಗ್ಗೆ. ನಮ್ಮಲ್ಲಿಗೆ ಬಂದಿದ್ದಾರೆ, ಆ ಬಂದವರನ್ನು ಆತ್ಮೀಯತೆಯಿಂದ ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅದೇ ರೀತಿಯಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಎಲ್ಲರೂ ಸೇರಿ ಅವರಿಗೆ ಒಂದು ಶಾಲನ್ನು ಹೊಲಿಸಿ ಈ ಸಂದರ್ಭದಲ್ಲಿ ಸ್ವಾಗತಿಸಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದರೊಟ್ಟಿಗೆ ನನ್ನ ಆತ್ಮೀಯ ಸಹೋದರ,
ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ಲ ವ್ಯವಸ್ಥೆಗಳಲ್ಲಿಯೂ ನಮ್ಮೊಟ್ಟಿಗೆ ಸಹಕರಿಸ್ತಾ ಇರುವವರು. ಅದೇ ರೀತಿಯಲ್ಲಿ ಸ್ಪೆಷಲ್ ಆಗಿ ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಬಹಳಷ್ಟು ಅಭಿಮಾನವನ್ನು ಇಟ್ಟುಕೊಂಡಂಥ ನನ್ನ ಸಹೋದರ ಸನ್ಮಾನ್ಯ ಶ್ರೀ ಈಶ್ವರ್ ಸರ್ ಅವರನ್ನು ನಮ್ಮ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಮತ್ತು ಉಳ್ಳಾಲ ಪುರಸಭೆಯ ಆಯುಕ್ತರು ಅವರಿಗೆ ಸಹ ಒಂದು ಶಾಲೆಯನ್ನು ಒದಗಿಸಿ ಗೌರವಿಸಬೇಕು ಎಂದು ಕೇಳಿಕೊಳ್ತೇನೆ. ವಂದನೆಗಳು. ಇದೀಗ ಸಾಂಕೇತಿಕವಾಗಿ ಗಿಡ ನೆಡುವ ಕಾರ್ಯಕ್ರಮ, ಅದನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಾಲಾ ಆಡಳಿತ ಸಮಿತಿಯವರು ಅಧ್ಯಕ್ಷರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಮತ್ತು ನಮ್ಮ ನಗರಸಭೆಯ ಆಯುಕ್ತರಾದಂತಹ ನಮ್ಮ ವಾಣಿ ಮೇಡಮ್ರವರಿದ್ದಾರೆ. ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು ಮತ್ತು ನಮ್ಮ ಸೋದರರ ಸಮನಾದಂತಹ ನಮ್ಮ ಕೆ ಮಂಜನಾಡಿ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮತ್ತು ಜಯಲುದ್ದೀನ್ ಸರ್ ಮತ್ತು ನಮ್ಮ ಎಲ್ಲ ನಮ್ಮ ಜಯಂತಿ ಮೇಡಮ್ ಮತ್ತು ಅವರ ತಂಡದವರು ಕೂಡ ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಎಲ್ಲ ನನ್ನ ನೆಚ್ಚಿನ ಸಹೋದ್ಯೋಗಿ ಶಿಕ್ಷಕಿ ಬಂಧುಗಳಿದ್ದೀರಿ, ವಿದ್ಯಾರ್ಥಿನಿಯರಿದ್ದೀರಿ. ತಮಗೆಲ್ಲರಿಗೂ ಮಗದೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಮಕ್ಕಳೇ ನಮಗೆ ಅತಿ ಮುಖ್ಯವಾಗಿ ನಮ್ಮ ಜೀವನವನ್ನು ನಾವು ನಡೆಸಬೇಕು, ನಾವು ಬದುಕಬೇಕು ಅಂತಂದರೆ ಅತಿ ಮುಖ್ಯವಾಗಿ ನಮಗೆ ಆಹಾರ ಬೇಕು ಅಲ್ವಾ? ಆಹಾರ ಬೇಕು, ನೀರು ಬೇಕು, ಉಸಿರಾಡಲಿಕ್ಕೆ ಆಮ್ಲಜನಕ ಬೇಕು. ಎಲ್ಲ ನಮಗೆ ಬೇಕು ಅಂದರೆ ನಾವು ಮೊದಲು ಏನು ಮಾಡಬೇಕು? ಹೆಚ್ಚು ಗಿಡಗಳನ್ನು ನಾವು ಬೆಳೆಸಬೇಕು. ಹೆಚ್ಚು ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಣೆಯನ್ನು ಮಾಡಿ ದೊಡ್ಡ ಹೆಮ್ಮರವಾಗಿ ಬೆಳೆಸಲಿಕ್ಕೆ ನಾವು ಕಾರಣಕರ್ತರಾಗಬೇಕು. ಮಕ್ಕಳೇ, ಗಿಡಗಳನ್ನು ನಾವು ಬೆಳೆಸುವುದರಿಂದ ನಮಗೆ ಸರಿಯಾದ ಸಮಯಕ್ಕೆ ಮಳೆ ಬರ್ತದೆ. ಮಳೆ ಬರಲಿಲ್ಲ ಅಂದರೆ ನಮಗೆ ಕುಡಿಲಿಕ್ಕೆ ನೀರು ಇಲ್ಲ, ಊಟ ಮಾಡಲಿಕ್ಕೂ ನೀರಿಲ್ಲ, ಯಾವುದೇ ಕೆಲಸ ಮಾಡಲಿಕ್ಕೂ ನೀರಿಲ್ಲ. ನಮಗೆ ಮಳೆ ಬರಬೇಕು ಅಂದರೆ ಅತಿ ಮುಖ್ಯವಾಗಿ ನಾವು ಏನು ಮಾಡಬೇಕು? ಗಿಡ ಮರಗಳನ್ನು ಬೆಳೆಸಬೇಕು. ನೀವಿವತ್ತು ನಮ್ಮ ಶಾಲೆಯಲ್ಲಿ ಗಿಡಗಳನ್ನು ನೆಟ್ಟಿದ್ದೀರಿ. ಗಿಡಗಳನ್ನು ನೆಟ್ಟರೆ ಸಾಲದು, ಅವುಗಳನ್ನು ನಾವು ಪೋಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು. ಬೇರೆ ಇತರೆ ಪ್ರಾಣಿಗಳು ಆ ಗಿಡವನ್ನು ತಿಂದು ಹಾಳು ಮಾಡದಂತೆ ನೋಡ್ಕೋಬೇಕು. ಅದೆಲ್ಲ ಮಕ್ಕಳಾದಂಥ ನೀವು ಮತ್ತು ನಮ್ಮಗಳ ಜವಾಬ್ದಾರಿ ಆಗಿರ್ತದೆ. ವನ ಮಹೋತ್ಸವ ಅಂದರೆ ನಿಮಗೆ ಗೊತ್ತು. ವನ ಮಹೋತ್ಸವ ಅಂತಂತಂದರೆ ಎಲ್ಲಿ ಸ್ಥಳಗಳಿರ್ತದೆ ಅಲ್ಲಿ ಹೆಚ್ಚು ನಾವು ಗಿಡಮರಗಳನ್ನು ಬೆಳೆಸಬೇಕು. ಗಿಡಮರಗಳನ್ನು ಬೆಳೆಸೋದ್ರಿಂದ ನಮ್ಮ ವಾತಾವರಣ ತಂಪಾಗಿರುತ್ತದೆ. ನಾವು ಉಸಿರಾಡಲಿಕ್ಕೆ ಶುದ್ಧವಾಗಿರುವಂಥ ಆಮ್ಲಜನಕ ದೊರಕುತ್ತದೆ. ಈ ನಾವು ಭೂಮಿ ಮೇಲೆ ಬದುಕ್ತಾ ಇದ್ದೀವಿ ಮಕ್ಕಳೇ, ಭೂಮಿ ಮೇಲೆ ನಾವು ಬದುಕ್ತಾ ಇದ್ದೀವಿ. ಭೂಮಿ ತನ್ನ ಸ್ಥಿರತೆಯನ್ನು ಕಾಪಾಡ್ಕೋಬೇಕು ಅಂದರೆ, ಸ್ಥಿರತೆ ಅಂದರೆ ಭೂಮಿ ಉಳಿಬೇಕು ಅಂತ ಅಂದರೆ ಅಲ್ಲಿ ಹೆಚ್ಚು ಗಿಡಮರಗಳನ್ನು ಬೆಳೆಸಬೇಕು. ಹೆಚ್ಚು ಗಿಡಮರಗಳನ್ನು ಬೆಳೆಸದೆ ನಾವು ಗಿಡಮರಗಳನ್ನು ನಾಶ ಮಾಡ್ಕೋತಾ ಬಂದರೆ
ಭೂಮಿಯಲ್ಲಿ ಏನಾಗ್ತದೆ, ಉಷ್ಣತೆ ಜಾಸ್ತಿ ಆಗ್ತದೆ. ಉಷ್ಣತೆ ಜಾಸ್ತಿಯಾಗಿ ಸಂಪೂರ್ಣವಾಗಿ ಭೂಮಿ ತನವನ್ನೇ ಕಳೆದುಕೊಳ್ತದೆ, ಬಂಜರು ಪ್ರದೇಶವಾಗ್ತದೆ. ಮನುಷ್ಯರು ಸಹ ವಾಸ ಮಾಡಲಿಕ್ಕೆ, ಪ್ರಾಣಿಗಳು ಸಹ ವಾಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಹೆಚ್ಚು ಗಿಡಮರಗಳನ್ನು ನೆಟ್ಟು ನಾವು ಪೋಷಣೆ ಮಾಡಬೇಕು. ಒಂದು. ಎರಡನೇ ವಿಷಯ ಏನಪ್ಪ ಅಂದರೆ, ಯಾರಾದರೂ ಕೇಳಿದರೆ ದೇವರು ನೋಡಿದಿರೋ ಅಂತ ಅಂದರೆ, ದೇವರೆಲ್ಲಿದೆ? ದೇವರೆಲ್ಲಿದೆ? ಮೇಲೆ ದೇವರಿದೆ, ಮೇಲೆ ದೇವರಿದೆ. ನೋಡಿ, ದೇವರು ಯಾರು ಅಂದರೆ ಪ್ರಕೃತಿಯೇ ದೇವರು, ಪ್ರಕೃತಿಯೇ ದೇವರು. ದೇವರು ಒಂದೇ ಸ್ಥಳದಲ್ಲಿ ಇರೋದಿಲ್ಲ, ನಮ್ಮ ಸುತ್ತಮುತ್ತ ಎಲ್ಲೆಲ್ಲಿ ಯಾವ್ಯಾವ ಜಾಗ ಇದೆ, ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಕೂಡ ದೇವರಿದ್ದಾನೆ. ಉದಾಹರಣೆ ಹೇಳಬೇಕು ಅಂತಂದರೆ, ದೇವರನ್ನು ನಾವು ಎಲ್ಲೆಲ್ಲಿ ಕಾಣ್ತೀವಿ ಅಂದರೆ, ನಾವು ಒಂದು ದಿನ ಊಟವನ್ನು ಮಾಡಲಿಲ್ಲ ಅಂದರೆ ನಮಗಿರಲಿಕ್ಕೆ ಆಗೋದಿಲ್ಲ. ಒಂದು ದಿನ ನೀರು ನೀರು ಕುಡಿದಲೇ ಇರ್ತೀವಿ ಅಂತಂದರೆ ಆಗೋದಿಲ್ಲ. ಒಂದು ದಿನ ನಾವು ಉಸಿರಾಟ ಮಾಡೋದಿಲ್ಲ ಅಂದರೆ ಆಗೋದಿಲ್ಲ. ಹಾಗಾಗಿ ನಮ್ಮ ಸುತ್ತಮುತ್ತ ಇರುವಂತಹ ಮಣ್ಣು, ನೀರು, ಬೆಟ್ಟ, ಗುಡ್ಡ, ಸಸ್ಯಗಳು, ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲ ಕಡೆಯೂ ಕೂಡ ದೇವರಿದ್ದಾನೆ. ಹಾಗಾಗಿ ನಾವು ಅತಿ ಮುಖ್ಯವಾಗಿ ನಮ್ಮ ಸುತ್ತಮುತ್ತ ಇರುವಂಥ ಪರಿಸರವನ್ನು ನಮ್ಮ ಸಂರಕ್ಷಣೆಯನ್ನು ಮಾಡಬೇಕು. ಪ್ರಕೃತಿಯೇ ದೇವರು, ಪ್ರಕೃತಿಯನ್ನು ನಾವು ಪೂಜಿಸಬೇಕು. ಪ್ರಕೃತಿ ಮುಂದಿನ ಪೀಳಿಗೆಗೆ, ನಮಗೆ ನಿಮಗೆ ಎಲ್ಲ ಸಹಾಯ ಮಾಡುವಂತಹ ಪ್ರಕೃತಿಯನ್ನು ನಾವು ನಿರ್ಮಿಸಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ KMK ಮಂಜನಾಡಿ ಸರ್ ಅವರು ನನ್ನ ಸೋದರರ ಸಮಾನರು. ನಾನು ಯಾವಾಗಲೂ ಅವರಿಗೆ ಗೌರವವನ್ನು ಕೊಡ್ತೀನಿ. ನಾನು ಯಾರೇ ಆಗಲಿ ಹಿರಿಯವರಿಗೆ ನಾನು ಗೌರವವನ್ನು ಕೊಡುವಂಥ ನನ್ನ ಪರ್ಸನಾಲಿಟಿ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅವತ್ತು ಅವ್ರಿಗೆ ಯಾವತ್ತೂ ನಾವು ಗೌರವವನ್ನು ಕೊಡ್ತೀವಿ. ಯಾಕಪ್ಪ ಹೇಳ್ತೀನಿ ಈ ಮಾತನ್ನು ಅಂತ ಅಂದರೆ, ಅವ್ರ ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ಶಕ್ತಿ ಮೀರಿ ದುಡಿಯುತ್ತಿರೋದನ್ನು ನಾವು ಕಾಣ್ತೀವಿ. ಆ ಊರಿನಲ್ಲೂ ಅಷ್ಟೇ, ಊರಿನಲ್ಲಿ ಯಾವುದಾದ್ರೂ ಜನಪರ ಕೆಲಸಗಳಾಗಬೇಕು ಅಂದರೆ ಹೆಚ್ಚು ಕಾಳಜಿಯನ್ನು ವಹಿಸ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಶಾಲೆ, ಊರಿನ ಜನರು ಎಲ್ಲರ ಶ್ರೇಯಸ್ಸನ್ನು ಯಾವಾಗಲೂ ಬಯಸುವಂಥ ನಮ್ಮ KMK ಮಂಜನಾಡಿ ಸರ್ ಅವರು ಇವತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ರೂಪಿಸಿದ್ದಾರೆ. ಅವರಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ, ಕೆಲಸ ಮಾಡುವಂಥ ಶಕ್ತಿಯನ್ನು ಕೊಡಲಿ, ಉರುಪನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡ್ತಾರೆ, ಮಕ್ಕಳಿಗೆ ತಲುಪುವಂತೆ ಮಾಡ್ತಾರೆ, ಮಕ್ಕಳಿಗೆ ಮನಮುಟ್ಟುವಂತೆ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಹಾಗಾಗಿ ಅವರಿಗೆ, ಅವರ ಶಾಲೆಯಲ್ಲಿರುವಂಥ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಇದನ್ನು ಪೋಷಿಸಬೇಕೆಂದು ಹೇಳಿದ ಸರ್ ನಿಮಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರಾದ ಜಯಂತಿ ಮೇಡಮ್ ರವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ಮೂರ್ತಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಧ್ಯಾನಿಸಿಕೊಂಡು ಪರಮ ಪೂಜ್ಯ ಹೆಗಡೆ ದಂಪತಿಗಳ ಆಶೀರ್ವಾದವನ್ನು ಕೂಡ ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ, ನಮ್ಮ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ, ಪುರಸಭೆಯ ಪೌರಾಯುಕ್ತರಿದ್ದಾರೆ, ಹಾಗೆ ನಮ್ಮ ಜನಜಾಗೃತಿ ವೇದಿಕೆಯ ಸದಸ್ಯರು, ಈ ಭಾಗದಲ್ಲಿ ಜನಜಾಗೃತಿ ವೇದಿಕೆಯನ್ನು ಕಟ್ಟಿ ಬೆಳೆಸಿದವರು ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ KM ಮಂಜನಾಡಿ ಸರ್ ಅವರು, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು, ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಮೇಲ್ವಿಚಾರಕರು, ಶೌರ್ಯ ವಿಭಾಗದ ಸದಸ್ಯರನ್ನು ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ಳುತ್ತಾ, ನಮ್ಮೆಲ್ಲ ಸಹ ಶಿಕ್ಷಕರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ಳುತ್ತಾ, ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೈಯಾಡಿಸಿದಂಥ ಕಾರ್ಯಕ್ರಮಗಳಿಲ್ಲ. ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಕೆಲಸ ಕಾರ್ಯಗಳು ನಡೀತಾ ಇದೆ. ಕಳೆದ 2 ವರ್ಷಗಳಿಂದ ಈಚೆಗೆ ಈ ಒಂದು ರಾಜ್ಯದಲ್ಲಿರ್ಬೋದು ಅಥವಾ ದೇಶಗಳಲ್ಲಿ ಆಗುವಂಥ ಪ್ರಕೃತಿ ವಿಕೋಪಗಳನ್ನು ಕಂಡು ಪೂಜ್ಯರು ಪರಿಸರಕ್ಕೆ ಬಹಳ ದೊಡ್ಡ ಕೊಡುಗೆಯಾಗಿ 2 ವರ್ಷಗಳಿಂದ ಈಚೆಗೆ ದಶಲಕ್ಷ ಹಣ್ಣಿನ ಗಿಡಗಳ ನಾಟಿ ಕಾರ್ಯಕ್ರಮವನ್ನು ಆರಂಭಿಸಿದರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಮುಂದಕ್ಕೆ ನಾವೆಲ್ಲರೂ ಕೂಡ ರಾಜ್ಯದ ಅಲ್ಲಲ್ಲಿ ಕಾಡಿನ ಬದಿಗಳಲ್ಲಿ ಬೀಜದುಂಡೆ ಅಂತೇಳಿ
ಬೀಜಗಳನ್ನು, ದೊಡ್ಡ ದೊಡ್ಡ ಮರ ಆಗುವಂಥ ಬೀಜಗಳನ್ನು ಕಾಡುಗಳಲ್ಲಿ ಬೆಳೆಸುವಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಹಾಗೆ ಇವತ್ತು ಈ ಶಾಲೆಯಲ್ಲಿ ನಾವು ಶಾಲಾ ಕೈತೋಟ ಕಾರ್ಯಕ್ರಮವನ್ನು ಇದನ್ನು ಕೂಡ ಗ್ರಾಮೀಣ ಭಾಗದ ಎಲ್ಲ ಶಾಲೆಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾವು ಈ ಸೈಯದ್ ಮದನಿ ಇಲ್ಲಿ ಕೂಡ ಅಕ್ಷರ ದಾಸೋಹ ಕಾರ್ಯಕ್ರಮ ನಡೀತಾ ಇರುವ ಕಾರಣ ಮುಂದಕ್ಕೆ ಮಕ್ಕಳಿಗೆ ಈ ಅಕ್ಷರ ದಾಸೋಹ ಕಾರ್ಯಕ್ರಮದಲ್ಲಿ ಪ್ರಯೋಜನ ಆಗ್ಬೋದು ಅಂತೇಳೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಶಾಲಾ ಕೈತೋಟ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ಕೊಳ್ತೇವೆ ಅಂತ ಹೇಳುವಾಗ ನಮಗೆ ಮುಖ್ಯ ಶಿಕ್ಷಕರು ಇದಕ್ಕೆ ಸಂಪೂರ್ಣ ಅನುಮತಿಯನ್ನು ಅವಕಾಶವನ್ನು ಕೊಟ್ಟರು. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ವಂದಿಸಿಕೊಳ್ತೇನೆ. ಹಾಗೆಯೇ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಅವರು ಗೌರವಿಸ್ತಾರೆ. ಈ ಸಂದರ್ಭದಲ್ಲಿ ನಾನು ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಸಹ ಶಿಕ್ಷಕ ವೃಂದದವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಈ ಶಾಲೆಯೊಂದಿಗೆ ನನ್ನ ನಂಟು ಸುಮಾರು 22 ವರ್ಷಗಳ ಹಿಂದಿನದು. ಬಹುಶಃ ಯಾವುದೇ ಉಳ್ಳಾಲ ನಗರಸಭೆಯಲ್ಲಿ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ನಾವು ಡಿಪೆಂಡ್ ಆಗ್ತಾ ಇದ್ದದ್ದು 2 ಮಾಸ್ಟರ್ಗಳನ್ನು, ಒಬ್ಬರು ಮಲ್ಲಾರ್ ಸರ್ ಮತ್ತೊಬ್ಬರು KMK ಮಂಜನಾಡಿ ಸರ್. ಇವರಿಬ್ಬರಿದ್ದರೆ ನಮ್ಮೆಲ್ಲ ಕಾರ್ಯಕ್ರಮಗಳು ಸಕ್ಸಸ್ ಅಂತ ನಾವು ನಗರಸಭೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕೂಡ ಅವರನ್ನು ಇನ್ವೈಟ್ ಮಾಡ್ತಾ ಇದ್ವಿ. ಅದೇ ಪ್ರೊಸೀಜರ್ ಸ್ಟಾರ್ಟ್ ಆಗಿ ಪ್ರತಿ ಸಲ ಹಳೆಕೋಟೆ ಶಾಲೆಗೆ ಯಾವುದೇ ಕಾರ್ಯಕ್ರಮ ಇರಲಿ ಅದರಲ್ಲಿ ನಗರಸಭೆ ಒಂದು ಪಾಲು ಪಡೀತಾ ಇತ್ತು. KMK ಮಂಜನಾಡಿಯವರು ಸರ್ಕಾರಿ ಶಾಲೆಗಳಿಗೆ ಮಾತ್ರ ನಮ್ಮ ಸೌಲಭ್ಯಗಳನ್ನು ವಿತರಿಸಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ಕೂಡ ಈ ಶಾಲೆಯನ್ನು ಹೊರತುಪಡಿಸಿ ಯಾವುದೇ ಕಾರ್ಯಕ್ರಮಗಳು, ಯಾವುದೇ ಸವಲತ್ತುಗಳನ್ನು ನಾವು ಬೇರೆ ಕಡೆ ಕೊಡುವ ಹಾಗಿರಲಿಲ್ಲ. ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಸಂಬಂಧವನ್ನು ಇಟ್ಕೊಂಡವರು. ನಮ್ಮ ನಗರಸಭೆಯ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ಮಾಡಬೇಕು ಅಂತ ಹೇಳುವಾಗ ನಾವು ಮೊದಲು ಕಾಲಿಟ್ಟದೇ ಶಾಲೆಗಳಿಗೆ. ಒಂದು ಸಲ ಫಸ್ಟ್ ಪ್ರೈಸ್ ಕೋಟೆಪುರ ಶಾಲೆಗೆ ಹೋದರೆ ನೆಕ್ಸ್ಟ್ ಟೈಮ್ ಫಸ್ಟ್ ಪ್ರೈಸ್ ಬರೋದು ಹಳೆಕೋಟೆ ಶಾಲೆ. ಈ 2 ಶಾಲೆಗಳ ನಡುವೆ ಅತ್ಯಂತ ನಿಕಟ ಸಂಬಂಧ ಇದ್ದರೂ ಕೂಡ ಸ್ಪರ್ಧಾತ್ಮಕವಾಗಿ ಕೂಡ ಒಂದು ಶಾಲೆಯ ಮಕ್ಕಳನ್ನು ಯಾವ ರೀತಿ ಬೆಳೆಸ್ತಾ ಇದ್ರು ಅಂತ ಹೇಳೋದು ನಾನು 22 ವರ್ಷಗಳಲ್ಲಿ ಕಂಡಂಥ ಸತ್ಯ. ಎಲ್ಲಿ ಸೌಲಭ್ಯಗಳನ್ನು ಕೊಡಬೇಕಾ ಎಲ್ಲ ಸೌಲಭ್ಯಗಳು ನಮ್ಮ ಮಕ್ಕಳಿಗೆ ಸಿಗಬೇಕು ಅಂತ ಹೇಳುವಂಥದ್ರಲ್ಲಿ ಆ ತುಡಿತ ಇದ್ದರೆ ಅದು KMK ಮಂಜನಾಡಿಯವರ ಹತ್ರ ಇತ್ತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗಲೂ ನನಗೆ ನೆನಪಿದೆ, ಯಾರೋ ಒಬ್ಬರು ಶಾಲೆಗೆ ಕಂಪ್ಯೂಟರ್ ಡೊನೇಷನ್ ಕೊಟ್ಟಿದ್ದರು. ಆ ಡೊನೇಷನ್ ಕೊಟ್ಟ ಕಂಪ್ಯೂಟರನ್ನು ಇಡಲಿಕ್ಕೆ ಇಲ್ಲಿ ಟೇಬಲ್ ಇರಲಿಲ್ಲ. ನನಗೆ ತುಂಬ ಒತ್ತಾಯ ಮಾಡಿದರು, ಸ್ಕೂಲಿಂದ ಕೊಡಿ, ನಿಮ್ಮ ನಗರಸಭೆಯಿಂದ ಕೊಡಿ ಅಂತೇಳಿ. ನಗರಸಭೆಯಲ್ಲಿ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ. ನನ್ನ ಮನೆಯಲ್ಲಿದ್ದ ಒಂದು ಟೇಬಲನ್ನು ಕೂಡ ತಂದು ಕೊಟ್ಟಿದ್ದೇನೆ. ಯಾಕೆ ಅಂತ ಹೇಳಿದರೆ KMK ಮಂಜನಾಡಿಯವರು ಅವರ ಮನೆಗೆ ಕೇಳ್ತಾ ಇದ್ದದಲ್ಲ, ಅವರ ಮಕ್ಕಳ ಮೇಲೆ ಅವರಿಗಿದ್ದ ಆಸಕ್ತಿ, ಆ ಮಕ್ಕಳನ್ನು ಉತ್ತಮ ಪ್ರಜ್ಞಾವಂತರಾಗಿ ಬೆಳೆಸುವತ್ತ ಅವರಿಟ್ಟ ಒಂದು ದಿಟ್ಟೆ ಹೆಜ್ಜೆ ಇವತ್ತಿಗೂ ಅದೊಂದು ಶಾಲೆ. ಇಷ್ಟು ಜನ ಎಲ್ಲೋ ಶಾಲೆಗಳಲ್ಲಿ ಮಕ್ಕಳಿಲ್ಲ ಅಂತ ಕೂಗ್ತಾ ಇದ್ರು, ಇಲ್ಲಿ ತುಂಬಿದ ಮಕ್ಕಳನ್ನು ನೋಡುವಾಗ ಅದು ಅವರು ಮಾಡಿದ ಕೆಲಸಕ್ಕೆ ಸಾಕ್ಷಿ ಅಂತ ಹೇಳುವುದನ್ನು ಇಲ್ಲಿ ತೋರಿಸ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ನಾವು ಮಾಡಿದ ಒಂದು ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳಿ ಖಂಡಿತ ಖುಷಿಯಾಗಿದೆ ನಮಗೆ. ನಿಮ್ಮೊಟ್ಟಿಗೆ ನಾವು ನಗರಸಭೆಯವರು ಇರ್ತೇವೆ ಅಂತ ಮಾತನ್ನು ಹೇಳ್ತಾ ಖಂಡಿತವಾಗಿಯೂ ಈ ಶಾಲೆಯಲ್ಲಿ ನೀವು ಕೈಗೊಂಡ ಯಾವುದೇ ಕಾರ್ಯಕ್ರಮ ಇರ್ಬೋದು ಅದು ಯಶಸ್ವಿ ಆಗ್ತದೆ. ಯಾಕೆ ಅಂತ ಹೇಳಿದರೆ ಮಂಜನಾಡಿಯವರು ಮತ್ತು ಅವರೊಟ್ಟಿಗೆ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಶಿಕ್ಷಕ ವೃಂದ ಕೂಡ ಆ ಕೆಲಸದೊಟ್ಟಿಗೆ ನಮ್ಮೊಟ್ಟಿಗೆ ಬದ್ಧತೆಯಿಂದ ಕೈ ಜೋಡಿಸ್ತಾರೆ. ಆವಾಗ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗ್ತದೆ. ಮಕ್ಕಳಲ್ಲಿ ಎಲ್ಲೆಲ್ಲಿ ನಿಮ್ಮ ಮನೆಗಳಲ್ಲಿ ಜಾಗ ಇದೆಯಾ ಅಲ್ಲೆಲ್ಲ ಗಿಡಗಳನ್ನು ನೆಡಿ. ಯಾಕೆ ಅಂತ ಹೇಳಿದರೆ ಈಗೇನು ಮಳೆ ಬರ್ತಾ ಇದೆ, ಮುಂದಿನ ದಿನಗಳಲ್ಲಿ ಕಳೆದ ವರ್ಷ ಮಳೆ ಇಲ್ಲದೆ ಸುಮಾರು ಯಾವಾಗಲೂ ನಗರಸಭೆ 2-3 ಟ್ಯಾಂಕರಲ್ಲಿ ನೀರು ಕೊಡ್ತಾ ಇದ್ದರೆ ಈ ಸಲ 12 ಟ್ಯಾಂಕರಲ್ಲಿ ನೀರು ಕೊಟ್ಟಿದೆ ಅಂತೆ. ಹಾಗಾಗಿ ಬರುವ ಸಲ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಇನ್ನೂ ಕೂಡ ನೀರಿನ ಅಭಾವ ನಮಗೆ ಕಂಡು ಬರ್ಬೋದು. ಈ ನಿಟ್ಟಿನಲ್ಲಿ ಮಕ್ಕಳೆಲ್ಲರಿಗೆ ಸಹ ಒಂದೇ ಒಂದು ಕಿವಿ ಮಾತು, ನಿಮ್ಮ ಮನೆಯ ಅಂಗಳದಲ್ಲಿ ಜಾಗ ಇದ್ದರೆ ಸಸಿಯನ್ನು ನೆಟ್ಟು ಪೋಷಿಸಿ ಅಂತ ಹೇಳ್ತಾ ಈ ಶಾಲೆಯೊಂದಿಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಡುವ ಇರಾದೆ ನಮ್ಮ ನಗರಸಭೆಗೆ ಕೂಡ ಇದೆ. ಜೊತೆಗೆ ನಾನಂತೂ ಸುರತ್ಕಲ್ ಮಂಗಳೂರು ಮಹಾನಗರ ಪಾಲಿಕೆಯ ವಲಯ ಆಯುಕ್ತರಾಗಿ ಕೆಲಸ ಮಾಡ್ತಾ ಇರೋವಳು. ಏನೋ ಎಡಿಷನಲ್ ಚಾರ್ಜ್ ಆಗಿ ಉಳ್ಳಾಲ ನಗರಸಭೆಗೆ ಬಂದಿದ್ದೇನೆ. ಇರುವಷ್ಟು ದಿನ ನಿಮ್ಮ ಕಾರ್ಯಕ್ರಮಗಳಲ್ಲಿ ಖಂಡಿತವಾಗಿ ಭಾಗವಹಿಸ್ತೇನೆ ಅಂತ ಹೇಳ್ತಾ ಕೊಟ್ಟ ಅವಕಾಶಕ್ಕಾಗಿ ವಂದನೆಗಳು. ಮೇಡಮ್ ಹೇಳುವಂಥ ಸಮಯದಲ್ಲಿ ಖಾಲಿ ಒಂದು ಟೇಬಲ್ ಮಾತ್ರ ಹೇಳಿದರು, ಅಷ್ಟು ಮಾತ್ರ ಅಲ್ಲ,
ಅವರ ಮಗನ ಒಂದು ಪ್ರಿಂಟರನ್ನು ಸಮೇತ ನಮಗೆ ತಂದು ಕೊಟ್ಟಿದ್ದಾರೆ. ಅವು ಯೂಸ್ ಮಾಡ್ತಾ ಇಲ್ಲ, ನೀವು ಶಾಲೆಯಲ್ಲಿ ಮಕ್ಕಳಿಗೆ ಯೂಸ್ ಮಾಡಿ ಅಂತ ಅವರು ತಂದು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಗೊಬ್ಬರವಾಗ್ಬೋದು, ಮಣ್ಣಿರ್ಬೋದು, ಇದೆಲ್ಲ ನಮಗೆ ಫೈನಾನ್ಸ್ ಇಲ್ಲಂಥ ಸಮಯದಲ್ಲಿ ನಗರಸಭೆಯಿಂದ ಕೊಡಲಿಕ್ಕೆ ಅವಕಾಶ ಇಲ್ಲದಿದ್ದರೂ ಅವರು ಸ್ವಂತ ಅವರ ಪರ್ಸಿನಿಂದಲೇ ಕೊಟ್ಟು, ಸರ್ ನೀವು ಗೊಬ್ಬರ ತರಿಸಿ, ಮಣ್ಣು ತರಿಸಿ, ಎಲ್ಲಿ ನಾವು ಮೇಲೆ ಇಟ್ಟಂಥ ಎಲ್ಲ ಎಂಥ ಫ್ರಿಜ್ಜಿನ ವೇಸ್ಟ್ ಆದಂಥ ಭಾಗಗಳಿದೆಯಲ್ಲ ಅದೆಲ್ಲವನ್ನು ಅವರು ಉಚಿತವಾಗಿ ನಮಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಲಯನ್ಸ್ ಕಾವೇರಿಯಿಂದ, ಲಯನ್ಸ್ ಕ್ಲಬ್ನಿಂದ ಏನೆಲ್ಲ ಅದಕ್ಕೆ ಬೇಕು ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿದ್ದಾರೆ. ಈಗ ಅವರು ನಗರಸಭೆಯ ಈ ವಲಯದ ಅಧಿಕಾರಿಗಳಾಗಿದ್ದರು. ಅವರಲ್ಲಿ ನಾನು ವಿನಂತಿಸುವುದೇನೆಂತೇಳಿ, ನಾವು ತುಂಬ ಅಧಿಕಾರಿಗಳು ನೀವು ಹೋದ ನಂತರ ಬಹುಶಃ 3 ಮಂದಿಯನ್ನು ನೋಡಿದ್ದೇವೆ. ಅವರಲ್ಲಿ ನಾವು 3 ಮಂದಿಯಲ್ಲಿ ವಿನಂತಿಸ್ತೇವೆ. ಆದರೂ ಅದು ಅವರಿಂದ ಆಗುವಂಥ ಕೆಲಸ ಅಲ್ಲ, ಅದು ಚೆನ್ನಮ್ಮನಿಂದ ಅಬ್ಬಕ್ಕನಿಂದ ಮಾತ್ರ ಆಗುವಂಥ ಕೆಲಸ. ಉಳ್ಳಾಳದಲ್ಲಿ ಕೆಲಸ ಆಗಬೇಕಿದ್ದರೂ ಅದಕ್ಕೆ ಹಬ್ಬಕ್ಕ ಬರಬೇಕು, ವೀರರಾಣಿ ಹಬ್ಬಕ್ಕ ಬರಬೇಕು. ನಿಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಸುವುದೇನೆಂದರೆ, ನಮ್ಮ ಶಾಲೆಯ ಗ್ರೌಂಡಿಗೆ ಒಂದು ಇಂಟರ್ಲಾಕಿನ ವ್ಯವಸ್ಥೆ ಆವತ್ತು ನೀವು ನನಗೆ ಹೇಳಿದ್ದೀರಿ, ಈಗೆಲ್ಲ ಮೊದಲು ಅದನ್ನು ಈಗ ನಿಮ್ಮ ಅಧಿಕಾರ ಅವಧಿಯಲ್ಲಿ ನೀವು ನನಗೆ ಅದನ್ನು ಮಾಡಿ ಕೊಡಬೇಕು. ಅದರಿಂದ ನಮ್ಮ ಸಭಾಪತಿಗಳಿಂದ ಏನೆಲ್ಲ ಆಗಬೇಕು ಅಥವಾ ಬೇರೆ ಏನೆಲ್ಲ ಆಗಬೇಕು ಅಂತ ನಾವು ಕೇಳಿಕೊಳ್ಬೋದು. ಈಗ ನಮ್ಮ ಇಲ್ಲಿ ಕಾಣುವಂಥ ಒಂದು ಸ್ಲ್ಯಾಬಿನ ಕೆಲಸ 10 ಲಕ್ಷ ರೂಪಾಯಿಗಳು ನಮ್ಮ ಸಭಾಪತಿಗಳು ಕೊಟ್ಟಿದ್ದಾರೆ. ಅದರ ಕೆಲಸ ಮುಂದುವರಿತಾ ಇದೆ. ಅದರೊಟ್ಟಿಗೆ ಇದನ್ನು ನೀವು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಾನು ಹೇಳಿದಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಉಳ್ಳಾಳ ಕೇಂದ್ರ ಜುಮಾ ಮಸೀದಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಬರಬೇಕಿತ್ತು. ಅದೇ ರೀತಿಯಲ್ಲಿ ನಮ್ಮ ಈ ಏರಿಯಾದಿಂದ ಈ ವರ್ಷ ನೂತನವಾಗಿ ಆಯ್ಕೆಯಾಗಿ, ಬಹುಶಃ ಚುನಾವಣೆಯಲ್ಲಿ ಆಯ್ಕೆಯಾಗಿ ನಮ್ಮ ಆತ್ಮೀಯರು, ಬಹುಶಃ ನಮ್ಮ ಈ ಶಾಲೆಯ ಒಬ್ಬ ಏನಂತೇಳಿದರೆ ಸ್ಫೂರ್ತಿ, ನಾವು ಮಾಡುತ್ತೇವೆ ಅಂತ ಹೇಳುವಂಥ ಒಂದು ವ್ಯವಸ್ಥೆಯಲ್ಲಿ ಇರುವ ನನ್ನ ಆತ್ಮೀಯ ಮಿತ್ರ, ನಮ್ಮೆಲ್ಲರ ಬಹುಶಃ ವ್ಯಕ್ತಿತ್ವದ ಗುರುತು ಆದಂಥ ಫಾರೂಕ್ ಯುವಚ್ರವರು ನಮ್ಮೊಟ್ಟಿಗಿದ್ದಾರೆ. ಉಳ್ಳಾಳ ಬಹುಶಃ ನಾನು ಅವರನ್ನು ಹೇಳಬೇಕು, ವಾಣಿ ಮೇಡಮ್ರವರನ್ನು ಹೇಳಬೇಕಾಗುತ್ತೆ, ಅವರನ್ನು ಹೇಳಬೇಕಾಗುತ್ತೆ. ಎಲ್ಲಿಯೂ ಅನುದಾನಿತ ಶಾಲೆಗಳಿಗೆ ಏನಿಲ್ಲ, ಏನು ಕೊಡುವುದಿಲ್ಲ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ, ಯಾವಾಗಲೂ ಈ ವಿಷಯದ ಬಗ್ಗೆನೇ ನಮಗೆ ಮತ್ತು ಅವರಿಗೆ ಜಟಾಪಟಿ ಆಗೋದು. ಅನುದಾನಿತ ಶಾಲೆಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ಅನುದಾನಿತ ಎಂಬಂಥ ಶಬ್ದವನ್ನು ತೆಗೀರಿ. ಕನ್ನಡ ಮಾಧ್ಯಮದ ಮಕ್ಕಳಿಗೆ ನೀವು ಸ್ಟೇಜ್ ಮೇಲೆ ನಿಂತು ಹೇಳ್ತಾ ಇದ್ದೀರಲ್ಲ, ಕನ್ನಡ ಉಳಿಸಬೇಕು ಅಂತೇಳಿ ಇವತ್ತು ನಮ್ಮ ಚಾರಿಟೇಬಲ್ ಟ್ರಸ್ಟ್ ಅದು ಉಳಿಸ್ತಾ ಇದೆ. 20 ಲಕ್ಷ ರೂಪಾಯಿಗಳ ಬಸ್ಸು ತೆಗೆದುಕೊಟ್ಟಿದೆ. 25,000 ರೂಪಾಯಿ ಪ್ರತಿ ತಿಂಗಳು ಅದಕ್ಕೆ ಡೀಸೆಲ್ ಆಗುತ್ತೆ. ಯಾಕೆ? ಕನ್ನಡ ಮಾಧ್ಯಮ ಶಾಲೆಗೆ ಮಕ್ಕಳಿಂದ 5 ಪೈಸೆ ವಸೂಲಿ ಮಾಡುವುದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮದೇನಾದರೂ ಒಂದು ಕಿಂಚಿತ್ ಸಹಾಯ ನಮಗೆ ಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿಸುವುದರೊಂದಿಗೆ, ಇಲ್ಲಿ ನಮ್ಮಲ್ಲಿ ಒಂದು ಅಂಗನವಾಡಿಯನ್ನು ಮಾಡಿದ್ದಾರೆ. ಅಂಗನವಾಡಿ ಮಾಡೋದು ಸರ್ಕಾರಿ ಜಾಗದಲ್ಲಿ, ಸರ್ಕಾರಿ ಕಟ್ಟಡ ಮಾಡೋದು ಸರ್ಕಾರಿ ಜಾಗದಲ್ಲಿ, ಬೇರೆ ಎಲ್ಲೂ ಮಾಡಲಿಕ್ಕಿಲ್ಲ. ಆಗ ಹಾಜಿ UK ಇಬ್ರಾಹಿಂರವರು ಅಧ್ಯಕ್ಷರಾಗಿದ್ದರು. ಫಾರೂಕ್ರವರು ನನ್ನಲ್ಲಿ ಹೇಳಿದರು, ಮಾಸ್ಟ್ರೇ 2 ಸೆನ್ಸು ಅಥವಾ 1 ಸೆನ್ಸು ಅಥವಾ ಅದಕ್ಕೆ ಎಷ್ಟು ಬೇಕು ಅಷ್ಟು ಜಾಗ ನೀವು ನನಗೆ ಬೆರೆಸಿಕೊಡಿ, ನಾನು ಬಿಲ್ಡಿಂಗ್ ಮಾಡಿಕೊಡ್ತೇನೆ ಅಂತ. ನಾನು ಅಧ್ಯಕ್ಷರ ಹತ್ರ ಹೋದೆ. ನಮ್ಮ ಅಧ್ಯಕ್ಷರು ಕಲಿತದ್ದು 4ನೇ ಕ್ಲಾಸ್ನಲ್ಲಿ, ಆದರೂ ಅವರು ಇವತ್ತು ಸ್ಕಾಲರ್ ಆಗಿ ಕೆಲಸ ಮಾಡಿದ್ದಾರೆ ಉಳ್ಳಾಳದಲ್ಲಿ ಬರುವಂಥ ಏನೆಲ್ಲ ಇವತ್ತು ವಿದ್ಯಾಸಂಸ್ಥೆಗಳಿದೆಯೋ ಈ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಪೂರಕವಾದಂಥ ಸ್ಫೂರ್ತಿ ದಿವಂಗತ ಹಾಜಿ UK ಇಬ್ರಾಹಿಂರು. ಎಂತ ಕೇಳಿದರು, ಸರಿ ಹೀಗೆ ಅಂಗನವಾಡಿ ಒಂದು ಮಾಡ್ತಾ ಇದ್ದೇವೆ. ಯಾರದು ಕೇಳಿದರು? ಸರ್ಕಾರದ್ದು ಅಂತ. ಕೊಡು. ಅಷ್ಟಲ್ಲ, ಅವರಿಗೆ ಎಷ್ಟು ಜಾಗ ಬೇಕು ಅವರು ಕೊಡು, ಒಂದು ನಾವು ನೋಡು, ಮತ್ತೆ ಅದಕ್ಕೆ ಏನೆಲ್ಲ ರೆಕಾರ್ಡ್ಸ್ ಬೇಕು ರೆಡಿ ಮಾಡಿ ಕೊಡು ಅಂತ ಹಣದಲ್ಲಿ ನಾವು ಕಟ್ಟಿದ್ದೇವೆ. ಅದನ್ನು ಫಾರೂಕ್ರವರು ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ನಮಗೆ ಅವರು ಮಾಡಿಕೊಟ್ಟಿದ್ದಾರೆ. ಅಲ್ಲಿಯೂ ನಮ್ಮೊಟ್ಟಿಗೆ ಒಂದು ಧೈರ್ಯ ತುಂಬುವಂಥ ವ್ಯಕ್ತಿ ಆಗಿದ್ದಾರೆ. ಇದೀಗ ನಮ್ಮ ಉಳ್ಳಾಳ ಕೇಂದ್ರ ಜುಮಾ ಮಸೀದಿಯ ಸದಸ್ಯರಾಗಿ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅದು ಬೇಲಿಲ್ಲ, ಆದ್ದರಿಂದ ಅವರನ್ನು ಗೌರವಿಸುವುದು, ಆ ಮೂಲಕ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೆ ಅವರ ಸಹಕಾರವನ್ನು ಯಾಚಿಸುವುದು, ಕೇಳುವಂಥ ಒಂದು ಜವಾಬ್ದಾರಿ ಅದು ನಮ್ಮದಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರಾದಂಥ UN ಇಬ್ರಾಹಿಂರವರು, ಜೈನುದ್ದೀನ್ ಹಾಜಿ ಅವರು, ನಮ್ಮ ಸಂಚಾಲಕರಾದಂಥ MH ಇಬ್ರಾಹಿಂರವರು, ಹಾಗೆಯೇ ನಮ್ಮ ಅಧಿಕಾರಿಗಳು ಅವರನ್ನು ಈ ಸಂದರ್ಭದಲ್ಲಿ ಅವರಿಗೊಂದು ಶಾಲನ್ನು ಒದಿಸಿ ಹಾರೈಸಿ ಈ ಕನ್ನಡ ಮಾಧ್ಯಮ ಶಾಲೆಯನ್ನು ಅತ್ಯುನ್ನತವಾದಂಥ ಒಂದು ಶಾಲೆಯನ್ನಾಗಿ ಮುಂದಿನ ದಿವಸಗಳಲ್ಲಿ ಅದನ್ನು PUC ಆಗಿ ಪರಿವರ್ತಿಸಲಿಕ್ಕೆ ನಿಮ್ಮ ಅಧಿಕಾರಾವಧಿಯಲ್ಲಿ ಪ್ರಯತ್ನಿಸಬೇಕು ಅಂತೇಳಿ ಕೇಳಿಕೊಳ್ತೇವೆ.
ಫಾರೂಕ್ರವರು ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಾವು ವನಮಹೋತ್ಸವ ಕಾರ್ಯಕ್ರಮ ಅಂತ ಹೇಳಿ ಒಂದು ದಿವಸವನ್ನು ಫಿಕ್ಸ್ ಮಾಡಿ ಆ ದಿವಸಕ್ಕೆ ವನಮಹೋತ್ಸವದ ಕಾರ್ಯಕ್ರಮದ ದಿವಸವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ. ಈಗ ನಮ್ಮ ಮುಖ್ಯೋಪಾಧ್ಯಾಯರು ಒಂದು ಮಾತು ಹೇಳಿದರು ಎಲ್ಲ ವಿಷಯವನ್ನು. ಯಾಕೆಂತ ಹೇಳಿದರೆ ಹಳೆಕೋಟೆ ಶಾಲೆ ಒಂದು ಗುಡಿಸಲಿನಲ್ಲಿ ಪ್ರಾರಂಭವಾಗಿ ಇಂದು ಈ ಮಟ್ಟಕ್ಕೆ ಬೆಳೆದಿದ್ದರೆ ಅದರ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅದು ನಮ್ಮ ಆತ್ಮೀಯ ಪ್ರೀತಿಯ ಬಾಂಧವ್ಯ. ಯಾಕಂದರೆ ಮಂಗಳೂರಿನಲ್ಲಿ ಸರ್ಕಾರಿ ಶಿಕ್ಷಕರ ವರ್ಗಾವಣೆಯ ಕೌನ್ಸಿಲಿಂಗ್ ನಡೀತಾ ಇದೆ. DDP ಅವರನ್ನು ಕರೀತಾ ಇದ್ದಾರೆ, ಬನ್ನಿ ದಸ್ಕತ್ ಹಾಕ್ಲಿಕ್ಕೊಂಡು, ಎಲ್ಲಿದ್ದಾರೆ BO ಎಲ್ಲಿದ್ದಾರೆ. ಆದರೂ ನಮ್ಮ ಪ್ರೀತಿಯ ಬಾಂಧವ್ಯವಾಗಿ ಅವರು ಬಂದಿದ್ದಾರೆ. ಅವರಿಗೆ ಕರುಣಾಮಯನಾದ ಭಗವಂತನವರು ಎಲ್ಲ ಕಾರ್ಯವನ್ನು ಯಶಸ್ವಿಗೊಳಿಸಲಿ ಅಂತೇಳಿ ಹಾರೈಸಿ ನಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದವನ್ನು ಹೇಳಿ ಅವರನ್ನು ನಾವು ಬೀಳ್ಕೊಡ್ತಾ ಇದ್ದೇವೆ. ಇಂದು ಈ ಶಾಲೆ ಈ ಒಂದು ಮಟ್ಟಕ್ಕೆ ಬೆಳೆದಿದ್ದರೆ ಅದರ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡಿದವರು KMK ಮಂಜನಾಡಿಯವರು. ಹಾಗೆ ಇವತ್ತು ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಏನು ಅಂತ ಹೇಳಿದರೆ, ಎಲ್ಲರೂ ಗಿಡ ನೆಡಬೇಕು ಅಂತ ಹೇಳಿ. ಪ್ರವಾದಿಯವರು ಒಂದು ಮಾತು ಹೇಳಿದರು, ನಾಳೆ ಪ್ರಳಯ ಬರುತ್ತೆ ಅಂತ ಹೇಳಿದರೆ ಇವತ್ತು ನೀನೊಂದು ಗಿಡ ನೆಡು ಅಂತ. ನಿನಗೆ ಗೊತ್ತಾದರೂ ಸಾಕು ನಾಳೆ ಪ್ರಳಯ ಬರುತ್ತೆ, ಅದಕ್ಕೋಸ್ಕರ ನೀನೇನು ಮಾಡಬೇಕು ಅಂತ ಹೇಳಿದರೆ ಇವತ್ತೊಂದು ಗಿಡ ನೆಡು ಅಂತ. ಅದು ನಿನಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯೋಜನಕ್ಕೆ ಸಿಗುತ್ತೆ ಅಂತ ಹೇಳಿ ಪ್ರವಾದಿಯವರು ಅಂದೇ ಹೇಳಿದ್ದಾರೆ. ಹಾಗಾಗಿ ಗಿಡ ನೆಡುವ ಮಹತ್ವ ನಿಮಗೆ ಅರ್ಥೈಸ್ಕೊಳ್ಬೋದು. ಪ್ರತಿಯೊಬ್ಬ ಮಕ್ಕಳು, ಯಾಕೆಂತ ಹೇಳಿದರೆ ಈ ಸಣ್ಣ ಮಕ್ಕಳಿಗೇನು ಗೊತ್ತಿರಲಿಕ್ಕಿಲ್ಲ, ದೊಡ್ಡವರಾದ ನಿಮಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಗಿಡ ನೆಡುವಂಥ ಒಂದು ಕಾರ್ಯಕ್ರಮ ಎಲ್ಲರೂ ಬೆಳೆಸ್ಕೊಳ್ಬೇಕು, ಅದನ್ನು ನೆಡುವಂಥ ಪ್ರವೃತ್ತಿಯನ್ನು ಮೈಗೂಡಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ಸಮರ್ಪಿಸಲಿದ್ದಾರೆ ಸಪ್ನಾ ಟೀಚರ್. ನಾವೆಲ್ಲರೂ ಒಂದೊಂದು ಗಿಡ ನೆಡುತ್ತೇವೆ ಎನ್ನುವಂಥ ಪ್ರಾಮಿಸ್ನ ಒಂದಿಗೆ ವನ ಮಹೋತ್ಸವವನ್ನು ಆಚರಿಸಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಜವಾಬ್ UN ಇಬ್ರಾಹಿಂ ಇವರಿಗೆ ಶಾಲೆಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅತಿಥಿಗಳಾಗಿ ಆಗಮಿಸಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ವಾಣಿ ಮೇಡಮ್, ಉಳ್ಳಾಳ ನಗರ ಪೌರಾಯುಕ್ತೆ ಇವರಿಗೆ ಮುಖ್ಯೋಪಾಧ್ಯಾಯರ ಪರವಾಗಿ, ಶಾಲೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇನ್ನು ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಿಂದ ಆಗಮಿಸಿರುವ ಎಲ್ಲ ಅಧಿಕಾರಿಗಳಿಗೂ ಅವರೆಲ್ಲರಿಗೂ ಮುಖ್ಯೋಪಾಧ್ಯಾಯರ ಪರವಾಗಿ, ಶಾಲೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾಗಿ ಆಗಮಿಸಿ ವೇದಿಕೆಯನ್ನು ಸ್ವೀಕರಿಸಿರುವ ಎಲ್ಲರಿಗೂ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ಶಾಲೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹೊಸಕುರಲ್ನ ಆಸಿಫ್ ರವರಿಗೂ ಶಾಲೆಯ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜಿಸಲು ಅವಕಾಶ ಮಾಡಿಕೊಟ್ಟ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಸಹೋದ್ಯೋಗಿ ಬಂಧಿಗಳಿಗೂ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಪ್ರೇಕ್ಷಕರಾಗಿ ಸಹಕರಿಸಿರುವ ವಿದ್ಯಾರ್ಥಿ ವೃಂದಕ್ಕೂ ಶಾಲೆಯ ಪರವಾಗಿ, ಮುಖ್ಯೋಪಾಧ್ಯಾಯರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಿಸುತ್ತಿದ್ದೆ. ನಾನು ನಿಮ್ಮಲ್ಲಿ ಯಾವಾಗಲೂ ಹೇಳೋದು, ನಾವೆಲ್ಲರೂ ಮನುಷ್ಯರಿಗೆ ಯಾವತ್ತೂ ಒಂಟಿ ಜೀವನವಲ್ಲ. ಮನುಷ್ಯನು ಯಾವಾಗಲೂ ಸಾಂಘಿಕ ಜೀವನ ನಡೆಸುವಂಥ ಸಮಯದಲ್ಲಿ ಎಲ್ಲವೂ ಶಾಂತವಾಗಿರುತ್ತದೆ. ಕಾಡು ಹಂದಿಗಳ ಹಿಂಡು 4ಕ್ಕಿಂತ ಜಾಸ್ತಿ ಇದ್ದಂಥ ಸಮಯದಲ್ಲಿ ಅದು ಯಾರನ್ನು ಯಾವ ರೀತಿಯಾದಂಥ ಉಪದ್ರವವನ್ನು ಕೊಡುವುದಿಲ್ಲ. ಅದೇ ರೀತಿಯಲ್ಲಿ ಕಾಡಿನಲ್ಲಿ ಬೃಹದಾಕಾರವಾದಂಥ ಆನೆಗಳು 10, 15, 20 ಹೋಗುವಂಥ ಸಮಯದಲ್ಲಿ ನಾವು ಅದರ ಹತ್ತಿರ ಹೋಗಿ ಅದನ್ನು ಮುಟ್ಟಿದರೂ ಅದು ಏನನ್ನೂ ಮಾಡುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅದು ಸಾಂಘಿಕವಾಗಿ ನಾವೆಲ್ಲರೂ ಒಟ್ಟಿಗಿದ್ದೇವೆ ಎಂಬಂಥ ಒಂದು ಮನಸ್ಸಿನ ಶಾಂತಿಯಲ್ಲಿ ಅದು ಇರುತ್ತದೆ. ಅದರ ಬದಲಿಗೆ ಆ ಆನೆಯು ಎಲ್ಲಿಯಾದರೂ ಒಂದು ಆದರೆ ಅದು ಅಟ್ಯಾಕ್ ಮಾಡ್ತದೆ. ಅದನ್ನು ಇವತ್ತು ಕನ್ನಡದಲ್ಲಿ ಹೇಳ್ತಾರೆ ಒಂಟಿ ಸಲಗದಂತೆ ಅಂತ. ಒಂಟಿ ಸಲಗ ಎಲ್ಲಿಯಾದರೂ ಒಂದು ತೋಟಕ್ಕೆ ನುಗ್ಗಿದಾಗ ಆ ತೋಟವನ್ನೇ ನಾಶ ಮಾಡ್ತದೆ. ಎಲ್ಲಿಯಾದರೂ ಒಂದು ಊರಿಗೆ ನುಗ್ಗಿದರೆ ಆ ಊರನ್ನೇ ನಾಶ ಮಾಡ್ತದೆ.
ಅದರ ಬದಲಿಗೆ ಒಂದು 10-15 ಆನೆಗಳು ಒಂದು ಕಡೆ ಬಂದರೆ ಏನನ್ನು ಮಾಡುವುದಿಲ್ಲ, ಅದರ ಪಾಡಿಗೆ ಅದು ಹೋಗ್ತದೆ. ಹಾಗೆಯೇ ಅದಕ್ಕಿಂತ 4 ಪಾಲುಗಳು ಜಾಸ್ತಿ ಮನುಷ್ಯರು. ಆ ಮನುಷ್ಯರಿಗೆ ಇರಬೇಕಾದಂಥ ಸಾಮೂಹಿಕ ವ್ಯವಸ್ಥೆನೇ ಸೌಹಾರ್ದತೆ. ಆದ್ದರಿಂದ ನಾವೆಲ್ಲರೂ ಸೌಹಾರ್ದತೆಯಿಂದ ಬೆಳೆದಾಗ ಮಾತ್ರ ಸುಂದರವಾದಂಥ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತ ನಿಮಗೆ ಯಾವಾಗಲೂ ನಾನು ಹೇಳ್ತೇನೆ. ಭಾರತ ದೇಶವನ್ನು ಯಾವ ದೇಶಕ್ಕೆ ಹೋಲಿಸ್ಬೋದು ಅಂತ ಯಾರಾದರೂ ಕೇಳಿದರೆ, ಭಾರತ ದೇಶವನ್ನು ಭಾರತ ದೇಶಕ್ಕೆ ಮಾತ್ರ ಹೋಲಿಸಲಿಕ್ಕೆ ಸಾಧ್ಯತೆ ಇದೆ, ಬೇರೆ ಯಾವ ದೇಶಕ್ಕೂ ಹೋಲಿಸಲಿಕ್ಕೆ ಸಾಧ್ಯತೆ ಇಲ್ಲ ಅಂತ. ಭಾರತ ದೇಶದಲ್ಲಿ ಸಾವಿರಾರು ದೇವಸ್ಥಾನಗಳು, ಭಾರತ ದೇಶದಲ್ಲಿ ಸಾವಿರಾರು ಮಸೀದಿಗಳು, ಭಾರತ ದೇಶದಲ್ಲಿ ಸಾವಿರಾರು ಚರ್ಚ್ಗಳು, ಭಾರತದಲ್ಲಿ ಸಾವಿರಾರು ಮಂದಿರಗಳು, ಸಾವಿರಾರು ಮಠಗಳು. ಇದನ್ನು ಬೇರೆ ಯಾವ ರಾಷ್ಟ್ರದಲ್ಲಿಯೂ ನಮ್ಮಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಇದೇ ನಮ್ಮ ಏಕತೆಯ ಸಂಕೇತ ಅಂತ ನಾನು ನಿಮ್ಮೊಟ್ಟಿಗೆ ಯಾವಾಗಲೂ ಹೇಳ್ತೇನೆ. ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅದನ್ನೇ ಹೇಳಿದ್ದಾರೆ, ತನ್ನ ನೆರೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಊಟ ಮಾಡುವವನು ನಮ್ಮವನಲ್ಲ ಅಂತ. ನೋಡಿ ಅವರ ಚಿಂತನೆ ಏನು, ನಮ್ಮ ನೆರೆಯವನು ಹಸಿದಿರುವಾಗ, ನೆರೆಯ ಮುಸಲ್ಮಾನನು ಅಂತ ಹೇಳಿಲ್ಲ, ನೆರೆಯಲ್ಲಿರುವಂಥ ಯಾವನೇ ಒಬ್ಬ ವ್ಯಕ್ತಿಯು ಹಸಿದಿರುವಾಗ ಹೊಟ್ಟೆ ತುಂಬ ಊಟ ಮಾಡುವವನು ನಮ್ಮವನಲ್ಲ. ಆದುದರಿಂದ ನಾವೆಲ್ಲರೂ ಸಹೋದರರು, ನಾವೆಲ್ಲರೂ ಸಹೋದರರು. ಎಲ್ಲ ಇಸ್ಲಾಂ ಧರ್ಮದ ಪ್ರಕಾರ ಹೇಳಬೇಕು ಅಂತ ಹೇಳಿದರೆ ನಾವೆಲ್ಲರೂ ಆದಮ್ ಮತ್ತು ಹವ್ವಾರವರ ಮಕ್ಕಳು. ಕ್ರಿಶ್ಚಿಯನ್ಸ್ನವರಲ್ಲಿ ಹೇಳಬೇಕು ಅಂತ ಹೇಳಿದರೆ ನಾವೆಲ್ಲರೂ ಆದಮ್ ಮತ್ತು ಈವ್ರವರ ಮಕ್ಕಳು. ಅದೇ ರೀತಿಯಲ್ಲಿ ಹಿಂದೂ ಧರ್ಮದಲ್ಲಿ ಹೇಳಬೇಕಾದ್ರೆ ನಾವೆಲ್ಲರೂ ಮನುಕುಲ. ಇದೆಲ್ಲ ಆಗುವಂಥ ಸಮಯದಲ್ಲಿ ಏನಾಗಿರುತ್ತೆ ಅಂತೇಳಿ ನಾವೆಲ್ಲರೂ ಸಹೋದರರಾಗಿರ್ತೇವೆ. ಮತ್ತೆ ನಮ್ಮಲ್ಲಿ ಜಾತಿಗಳು, ನಮ್ಮಲ್ಲಿ ಕುಲಗಳು, ನಮ್ಮಲ್ಲಿ ಪಂಗಡಗಳು ಯಾಕೆ ಬೇಕು ಅಂತ ಹೇಳಿದರೆ ನಮ್ಮನ್ನು ಗುರುತಿಸಿಕೊಳ್ಳಿಕ್ಕೆ. ಒಂದು ತಾಯಿಗೆ 10 ಮಕ್ಕಳಿದ್ದರೆ 10 ಮಕ್ಕಳಿಗೂ ಸುಷ್ಮಾ ಅಂತೇಳಿ ಹೆಸರು ಇರುವುದಿಲ್ಲ, ಬೇರೆ ಬೇರೆ ಹೆಸರಿರ್ತಾಳೆ. ಎಲ್ಲ ಸುಷ್ಮಾ ಅಂತ ಹೇಳಿದರೆ 10 ಮಕ್ಕಳು ಓಡಿಕೊಂಡು ಬರ್ತಾರೆ ಒಬ್ಬರು, ಮತ್ತು ಅಮ್ಮ ಕಳಿಸ್ಬೇಕು, ನೀನಲ್ಲ 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 ನಿನ್ನನ್ನು ಕರೆದದ್ದು ಅಂತ. ಆದ ಕಾರಣ 10 ಮಕ್ಕಳಿಗೆ ಬೇರೆ ಬೇರೆ ಹೆಸರು ಕೊಡ್ತಾರೆ. ಅದೇ ರೀತಿಯಲ್ಲಿ ದೇವನು ಏನು ಮಾಡಿದ್ದಾನೆ, ಕೋಟ್ಯಾಂತರ ಅವನ ಜೀವಿಗಳಿಗೆ ಬೇರೆ ಬೇರೆ ಗುಂಪುಗಳನ್ನು ಮಾಡಿದ್ದಾನೆ, ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾನೆ, ಬೇರೆ ಬೇರೆ ಪಂಗಡವಾಗ ವಿಂಗಡಿಸಿದ್ದಾನೆ. ಆದುದರಿಂದ ನಾವು ಯಾವ ಪಂಗಡದಲ್ಲಿ ಹುಟ್ಟಿದರೂ ನಾವೆಲ್ಲರೂ ಒಂದೇ, ನಾವು ಯಾವ ಧರ್ಮವನ್ನು ಆಚರಿಸುತ್ತಾ ಇದ್ದರೂ ನಮ್ಮ ಗುರಿ ಒಂದೇ, ದೇವನೊಬ್ಬನೇ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸಬೇಕು ಅಂತ ನನ್ನ ಮಕ್ಕಳಿಗೆ ನಾನು ಪ್ರತಿ ಅಸೆಂಬ್ಲಿಯಲ್ಲಿ, ಪ್ರತಿ ಕಾರ್ಯಕ್ರಮದಲ್ಲಿ ಹೇಳುವಂಥ ಒಂದು ಸಂದೇಶವನ್ನು ಇವತ್ತು ಸಹ ನಾವು ಹೇಳುವುದರೊಂದಿಗೆ ವೇದಿಕೆಯಲ್ಲಿ ಇವತ್ತು ನಾವೆಲ್ಲರೂ ಒಟ್ಟಿಗಿದ್ದೇವೆ. ಇದೇ ನಮ್ಮ ಸೌಹಾರ್ದದ ಸಂಕೇತ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಟ್ಟುಕೊಳ್ತಾ ಎಲ್ಲರನ್ನ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಿ, ನಾವು ಸಾಂಕೇತಿಕವಾಗಿ ಮೇಲೆ ಒಂದು ತರಕಾರಿ ಗಿಡಗಳನ್ನು ಕೆಲವು ನಡುವುದಕ್ಕಿದೆ. ಅದರಲ್ಲಿ ಧರ್ಮಸ್ಥಳದ ಮೇಲ್ವಿಚಾರಕ ನೇತೃತ್ವದಲ್ಲಿ, ಸದಸ್ಯರುಗಳ ನೇತೃತ್ವದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಇದು ಅದ್ವೈತವಾದಂಥ ಒಂದು ವ್ಯವಸ್ಥೆ. ಇದೆಲ್ಲವನ್ನು ನಮ್ಮ ಊರಿನ, ನಮ್ಮ ದೇಶದ ಸೌಹಾರ್ದತೆಗೆ ನಾಂದಿಯನ್ನಾಗಿ ಭಗವಂತನು ಮಾಡಲಿ ಅಂತೇಳಿ ಹಾರೈಸಿ ನಾನು ಎಲ್ಲರಿಗೂ ಧನ್ಯವಾದವನ್ನು ಹೇಳುವುದರೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.